ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕಾವೂರು ಮಹಾನಗರ ಪಾಲಿಕೆ ಜಾಗದಲ್ಲಿ ಅತಿಕ್ರಮಿಸಿ ವ್ಯಾಪಾರ ನಡೆಸ್ತಾ ಇರುವ ಅಕ್ರಮವಾಗಿ ಮಾರಾಟ ಮಾಡೋದನ್ನು ತಡೆಯಲು ಜಾಗದ ಸುತ್ತಮುತ್ತ ತಂತಿ ಬೇಲಿಗಳನ್ನು ಹಾಕಲಾಗಿದ್ದು ಕೆಲವು ಅಕ್ರಮ ಮಾರಾಟಗಾರರು ತಂತಿ ಬೇಲಿಗಳನ್ನು ಕಿತ್ತು ಅದೇ ಸ್ಥಳದಲ್ಲಿ ಪುನರ್ ಮಾರಾಟ ಆರಂಭಿಸಿರುವುದನ್ನು ವ್ಯಾಪಾರಸ್ಥರು ಆಕ್ಷೇಪಿಸಿದ್ದಾರೆ। ಸಾರ್ವಜನಿಕರ ಮನವಿ ಹಿನ್ನೆಲೆಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ದಿವಾಕರ ಪಾಂಡೇಶ್ವರ ಮತ್ತು ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದರು। ಕಾವೂರು ಮಹಾನಗರ ಪಾಲಿಕೆ ಅತಿಕ್ರಮಿತ ಪ್ರದೇಶಕ್ಕೆ ಭೇಟಿ ನೀಡಿ ಅಕ್ರಮವಾಗಿ ಅಲ್ಲಿ ಒತ್ತುವರಿ ಮಾಡಿಕೊಂಡಿದ್ದ ಮಾರಾಟಗಾರರನ್ನು ತೆರವು ಮಾಡಲಾಯಿತು। ಇನ್ನು ಮುಂದಕ್ಕೆ ಪಾಲಿಕೆಯ ಜಾಗದಲ್ಲಿ ಈ ರೀತಿ ಅಕ್ರಮವಾಗಿ ಮಾರಾಟ ಮಾಡದಂತೆ ಎಚ್ಚರಿಕೆಯನ್ನು ಕೊಡಲಾಯಿತು। डबल गाड़ी बनना